ನಾನು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ನಮ್ಮ ನಗರ ಯೋಜನಾ ಪ್ರಾಧಿಕಾರ ಆಕ್ಚುಲಿ ಕೂಡದ ಒಂದು ದಾಖಲೆಯನ್ನ ಫೋರ್ಜರಿ ಮಾಡಿದ್ದಾರೆ, ನನ್ನ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ ಅಂತೇಳಿ ನೆಕ್ಲಾಡಿ ಪಂಚಾಯತಿಗೆ ಒಂದು ನಮ್ಮ ಮೆಂಬರ್ ಸೆಕ್ರೆಟರಿ ಇವರನ್ನು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ನನ್ನ ಸಹಿ ಫೋರ್ಜರಿ ಮಾಡಿದ್ದಾರೆ, ನನಗೆ ತಪ್ಪು ಮಾಹಿತಿ ಕೊಟ್ಟು ಯಾವುದು ನಿವೇಶನ ವಿನ್ಯಾಸ ಒಂದು ಆದೇಶವನ್ನು ಪಡ್ಕೊಂಡಿದ್ದಾರೆ. ಆದ ಕಾರಣ ನೀವು ಪಂಚಾಯತ್ನಲ್ಲಿ ಏನು 9/11 ಕೊಟ್ಟಿದ್ದೀರಿ ಅದನ್ನು ರದ್ದುಪಡಿಸಬೇಕು ಅನ್ನೋದು ಲೆಟರ್ ಕೊಟ್ಟಿದ್ದಾರೆ. ಎರಡೂ ಪ್ರಕರಣಗಳಲ್ಲಿ ಈ ಪ್ರಕರಣದ ಬಗ್ಗೆ ನನಗೆ ಒಂದು ಮಾಧ್ಯಮದವರು ಕೂಡ ನನ್ನ ಗಮನಕ್ಕೆ ತಂದಿದ್ರು, ಆದ್ರೆ ನಾನು ಅದೇ ದಾಖಲೆ ಇಲ್ಲದ ಕಾರಣ ಹೆಚ್ಚು ಮಾತಾಡ್ಲಿಕ್ಕೆ ಆಗಿಲ್ಲ. ಆ ಬಳಿಕ ನೆಕ್ಲಾಡಿ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಯಲ್ಲಿ ಅಲ್ಲಿಯ ಮಾಜಿ ಪಂಚಾಯತ್ ಸದಸ್ಯೆ ಮತ್ತು ಅಲ್ಲಿಯ ಕಾಂಗ್ರೆಸ್ಸಿನ ವಲಯ ವ್ಯಾಪ್ತಿಯ ಮುಖಂಡರಾದಂಥ ಶ್ರೀಮತಿ ಅನಿ ಮಿನೇಜಸ್ ಅವರು ಇದನ್ನ ಪ್ರಸ್ತಾವನೆ ಮಾಡಿದ್ರು. ಗ್ರಾಮ ಸಭೆಯಲ್ಲಿ ಪ್ರಸ್ತಾವನೆ ಮಾಡಿ ಇದು ಯಾಕೆ ಆಯಿತು, ಯಾಕೆ ಅವರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾವನೆ ಮಾಡಿದ್ರು. ಅದು ಸುದ್ದಿ ಪತ್ರಿಕೆಯಲ್ಲಿ ಆ ಗ್ರಾಮ ಸಭೆಯ ವರದಿಯಲ್ಲಿ ಬಂತು. 2-3 ಪತ್ರಿಕೆಯಲ್ಲಿ ಈ ಬಗ್ಗೆ ವರದಿ ಬಂದಿದೆ. ಇದು ಪತ್ರಿಕೆಯಲ್ಲಿ ವರದಿ ಬಂದ ಬಳಿಕ ಏನಾಯಿತು, ಅಲ್ಲಿ ಚರ್ಚೆಗೆ ಗ್ರಾಸ ಆಯಿತು. ಯಾಕಂದ್ರೆ ಜನರು ಮಾತಾಡಿ ಶುರು ಮಾಡಿದರು, ಎಂತ ಫೋರ್ಜರಿ, ಯಾರು ಫೋರ್ಜರಿ ಮಾಡಿದ್ದು, ಯಾಕೆ ಫೋರ್ಜರಿ ಮಾಡಿದ್ರು ಅಂತ ಚರ್ಚೆ ಪ್ರಾರಂಭ ಆಯಿತು. ಆದರೆ ಈ ನಮ್ಮ ಕೂಡದ ಸೆಕ್ರೆಟರಿ ಯಾರಿದ್ದಾರೆ ಗುರುಪ್ರಸಾದ್, ಅವರು ಲೆಟರಲ್ಲಿ ಹೇಳ್ತಾರೆ ನನ್ನ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ. ನನ್ನ ಸಹಿಯನ್ನು ಫೋರ್ಜರಿ ಮಾಡಿದ ಅಂತ ಹೇಳಿದ ವ್ಯಕ್ತಿ ತನ್ನ ಕಚೇರಿಯಲ್ಲದ ತನ್ನ ದಾಖಲೆಯನ್ನು ತಿದ್ದುಪಡಿ ಮಾಡಿದಂತ ಯಾರು ಅಂತ ತಿಳಿಯುವಂತ ಜವಾಬ್ದಾರಿ ಅವರಿಗಿದೆ. ಅವ್ರು ಏನ್ ಮಾಡ್ಬೇಕಿತ್ತು, ಇಮಿಡಿಯೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು FIR ದಾಖಲಿಸಬೇಕಿತ್ತು. ಈ ಪ್ರಕರಣ ನಡೆದು ಗ್ರಾಮ ಸಭೆಯಲ್ಲಿ ವಿಚಾರ ಬಂದ್ರು, ಪತ್ರಿಕೆಯಲ್ಲಿ ಬಂದ್ರು ಕೂಡ ಈವರೆಗೂ ಇವರು FIR ದಾಖಲಿಸಲಿಕ್ಕೆ ಹೋಗಿಲ್ಲ. ಇದು ಯಾಕೆ ಅಂತ ಪ್ರಶ್ನೆ ಬರ್ತದೆ ಅಲ್ವಾ? ಆದ ಕಾರಣ ಈ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಅವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅವರ ಮೇಲೆ ತನಿಖೆ ನಡೆಸಿ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ಆಗ್ರಹ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ನಾನು ವಿಷಯಕ್ಕೆ ಬರ್ತೇನೆ. ಏನಂತ ಹೇಳಿದ್ರೆ, ನೆಕ್ಲಾಡಿ 34 ನೆಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಕ್ಲಾಡಿ ಗ್ರಾಮದ ಸರ್ವೆ ನಂಬರ್ 51/1ರಲ್ಲಿ 6 ಸೆನ್ಸು ಮತ್ತು 10 ಸೆನ್ಸು ಜಾಗವನ್ನ ಪಂಚಾಯತಿ ಕೊಟ್ಟು ನನಗೆ ಏಕ ನಿವೇಶನ ನಕ್ಷೆಯನ್ನ ನಗರ ಯೋಜನಾ ಪ್ರಾಧಿಕಾರದಿಂದ ಮಾಡಿ ಕೊಡಬೇಕು, ಅನುಮೋದನೆ ಮಾಡಿ ಕೊಡಬೇಕು ಅಂತ ಹೇಳಿ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ. ಪಂಚಾಯತಿಯಿಂದ ನಗರ ಯೋಜನಾ ಪ್ರಾಧಿಕಾರಕ್ಕೆ ಕೂಡಕ್ಕೆ ಆ ಪ್ರಸ್ತಾವನೆ ಬರ್ತದೆ. ಪ್ರಸ್ತಾವನೆ ಬಂದಾಗ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 24ನೇ ತಾರೀಕಿಗೆ ಅವರಿಗೆ ಚಲನ ಕಟ್ಟಲಿಕ್ಕೆ ಆದೇಶ ಮಾಡ್ತಾರೆ. ಚಲನ ಕಟ್ಟಲಿಕ್ಕೆ ಆದೇಶ ಮಾಡಬೇಕಿದ್ರೆ ಅಲ್ಲಿ ನಿಯಮ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಡತ ಬಂದ್ರೆ ಏಕವಿನ್ಯಾಸ ನಕ್ಷೆಗೆ ಅನುಮೋದನೆ ಕಡತ ಬಂದಾಗ ಮೊದಲು ಆ ದಾಖಲೆಯನ್ನ ಪರಿಶೀಲನೆ ಮಾಡೋದು. ದಾಖಲೆ ಸರಿ ಇದ್ರೆ ಅಲ್ಲಿ ನೇರವಾಗಿ ಆ ಸ್ಥಳ ಪರಿಶೀಲನೆ ಮಾಡಬೇಕು. ಸ್ಥಳ ತನಿಖೆ ಮಾಡಿದ ನಂತರ ವರದಿ ಕೊಟ್ಟು ಅವರಿಗೆ ನಂತರ ಆ ಕಡತದಲ್ಲಿ ಆದೇಶ ಮಾಡಿದ ನಂತರ ಅವರು ಚಲನ ಕಟ್ಟಲಿಕ್ಕೆ ಅಂದ್ರೆ ಆ ದುಡ್ಡು ಕಟ್ಟಲಿಕ್ಕೆ ಅವರ ಶುಲ್ಕ ಕಟ್ಟಲಿಕ್ಕೆ ಅವರು ಚಲನೆ ಮಾಡಿ ಕೊಡ್ತಾರೆ. ಚಲನೆ ಮಾಡಿದ ನಂತರ ಆ ಚಲನ ಒಂದು ಬ್ಯಾಂಕ್ ಅಲ್ಲಿ ಕಟ್ಟಿದ ನಂತರ ಒಂದು ಸ್ಲಿಪ್ ಅನ್ನ ಅಲ್ಲಿ ಕೊಟ್ಟ ನಂತರ ಅಧಿಕೃತ ಆದೇಶ ಹೋಗುವಂಥದ್ದು. ಇದು ಯಾವುದು ಸಿಂಗಲ್ ಲೇಔಟ್ ಏಕ ವಿನ್ಯಾಸ ನಕ್ಷೆಯಲ್ಲಿ ಒಂದು ದಾಖಲೆಯಲ್ಲಿ ಕಚೇರಿ ಆಗುವಂತ ಕ್ರಮ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವ್ರು ಏನು ಕೊಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಫೋರ್ಜರಿ ನಂಬರ್ ಆದೇಶ 1 ಫೋರ್ಜರಿ ಆದೇಶ ಅಂದ್ರೆ ನಾನು ಮಾಡಿದೆ. ಈ ದಾಖಲೆ ಹೇಗಿರ್ತಂದ್ರೆ, ಇದು ಕೂಡದ ಲೆಟರ್ಡ್ ಅಲ್ಲೇ ಹೆಸರಲ್ಲಿ ಲೆಟರ್ಡ್ ಮಾಡಿದ್ದಾರೆ. ಕೂಡದ ಲೆಟರ್ಡ್ ಅಲ್ಲೇ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದ ಲಾಂಛನ ಇದೆ, ನಿಮ್ಗೆ ಕೊಟ್ಟದ್ರೆ ಇರ್ಬೋದು, ರಾಜ್ಯ ಸರ್ಕಾರ ಲಾಂಛನ ಇದೆ. ಇಲ್ಲಿ ಏನು ಮಾಡ್ತಾರೆ, ಅದರಲ್ಲಿ ಯಾರು ಈ ಫೋರ್ಜರಿ ಅಂತ ಹೇಳುವ ಲೆಟರಲ್ಲಿ ನಿಮ್ಮ ಶುಲ್ಕದ ರಸೀದಿ ಮತ್ತು ಚಲನ್ ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಉಲ್ಲೇಖ 4ರಲ್ಲಿ ಉಂಟು, ನಾನು ಹೈಲೈಟರ್ ಹಾಕಿದ್ದೇನೆ, ಹೈಲೈಟರ್ ಮಾಡಿದ್ರೆ ಅಂದ್ರೆ ಶುಲ್ಕವನ್ನ ಪಾವತಿ, ಶುಲ್ಕ ಪಾವತಿ ನಂತರ ಅವ್ರು ಕೊಡ್ಬೇಕು, ಆದೇಶ ಕೊಡ್ಬೇಕು. ಈಗ ಮೆಂಬರ್ ಸೆಕ್ರೆಟರಿ ಏನ್ ಹೇಳ್ತಾರೆ, ಕೂಡದ ಗುರುಪ್ರಸಾದ್ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಸಹಿ ಫೋರ್ಜರಿ ಆಗಿದೆ, ನನ್ನ ಸಹಿ ಫೋರ್ಜರಿ ಆಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಸಹಿ ಮಾತ್ರ ಫೋರ್ಜರಿ ಅಲ್ಲ, ಕಚೇರಿಯ ಮೊಹರು ಸೀಲ್ ಫೋರ್ಜರಿ ಆಗಿದೆ, ಲೆಟರ್ಡ್ ಫೋರ್ಜರಿ ಆಗಿದೆ, ಲಾಂಛನ ದುರುಪಯೋಗ ಆಗಿದೆ. ಇದು ದೊಡ್ಡ ಆಫೆನ್ಸ್. ಅದು ಸರ್ಕಾರದ ಲಾಂಛನವನ್ನ ದುರುಪಯೋಗ ಮಾಡೋದು ದೊಡ್ಡ ಆಫೆನ್ಸ್. ಲಾಂಛನಕ್ಕೆ ಒಂದು ಸಂಹಿತೆ ಇದೆ, ಯಾರು ಹಾಕಬೇಕು, ಹೇಗೆ ಹಾಕಬೇಕು. ಆಕ್ಚುಲಿ ಈ ನಗರ ಸ್ಥಳೀಯ ಸಂಸ್ಥೆ ಯಾವುದು ಕೂಡ
ಈ ಏನು ಸರ್ಕಾರ ಅಧೀನದಲ್ಲಿರುವಂತಹ ನಿಗಮಗಳು ಇವರು ಎಲ್ಲ ಲಾಂಛನ ಹಾಕ್ಲಿಕ್ಕಿಲ್ಲ. ಲಾಂಛನ ಹಾಕೋದು ಸರ್ಕಾರದ ಅಧೀನದ ಇಲಾಖೆಗಳು ಮಾತ್ರ. ಆದರೆ ಇಲ್ಲಿ ಲಾಂಛನ ಹಾಕಿದ್ದಾರೆ. ಕೂಡದವರ ಅಧಿಕೃತ ಲೆಟರ್ ಅಲ್ಲಿ ಲಾಂಛನ ಇಲ್ಲ. ಇಂಥ ದುರುಪಯೋಗವನ್ನ ಇವು ಕೇವಲ ಸಹಿ ಅಂತೇಳಿ ಮಾತ್ರ ಇವರು ಕೊಟ್ಟಿದ್ದಾರೆ ಹೊರತು ಇವರು ಎಲ್ಲವನ್ನ ಅಂಶವನ್ನ ಅದರಲ್ಲಿ ತೋರಿಸಲಿಲ್ಲ. ಫೋರ್ಜರಿಯಲ್ಲಿ ಉಂಟು. ಫೋರ್ಜರಿಯಲ್ಲಿ ಈಗ ಇದು 2 ಲೆಟರ್ ಕೂಡ ಒಂದು ಮತ್ತೆ ಬರ್ತೇನೆ. ಈ ಲಾಂಛ ಅವರು ಏನು ಕೊಡ್ಬೇಕಿತ್ತು ಕಂಪ್ಲೇಂಟ್ ಕೊಡುವಾಗ? ಲಾಂಛನ ದುರುಪಯೋಗ ಆಗಿದೆ, ನನ್ನ ಕಚೇರಿಯ ಮೊಹರು ದುರುಪಯೋಗ ಆಗಿದೆ, ಲೆಟರ್ ದುರುಪಯೋಗ ಆಗಿದೆ ಕೊಡ್ಬೇಕಿತ್ತಲ್ಲ. ಖಾಲಿ ಸಹಿ ಮಾತ್ರ ದುರುಪಯೋಗ ಮಾತ್ರ ಕೊಟ್ಟಿದ್ದಾರೆ. ಕೊಟ್ಟು ಪಂಚಾಯತಿ ಕೊಟ್ಟು ಏನಾಗಿದೆ ಅಂತ ಹೇಳಿದ್ರೆ ಕತೆ ಹೇಳ್ತೇನೆ. ಪಂಚಾಯತಿಗವರು ಕೊಟ್ಟ ಲೆಟರ್ ಅಲ್ಲಿ ಏನಾಗಿದೆ, 9/11 ರದ್ದು ಮಾಡಿದ್ದಾರೆ. ಇವರು 9/11 ಈ ಫೋರ್ಜರಿ ಅಂತ ಹೇಳುವಂತ ಪತ್ರದ ಆಧಾರದಲ್ಲಿ ಪಂಚಾಯತ್ 9/11 ಕೊಟ್ಟಿದ್ದಾರೆ ಆ ಪಾರ್ಟಿಗೆ. ಯಾರು ನಾಗೇಶ್ ಮತ್ತು ಒಂದು ಕಲ್ಪನಾ ಅಂತೇಳಿ 2 ಹೆಸರಲ್ಲಿದೆ. ಅವರೇನು ಮಾಡಿದ್ದಾರೆ, ಇಮಿಡಿಯೇಟ್ ಅದನ್ನು ಮಾರಿದ್ದಾರೆ ಬೇರೆಯವರಿಗೆ. 9/11 ಆಗಿದಲ್ಲ, ಬೇರೆಯವರಿಗೆ ಮಾರಿದ್ದಾರೆ. ಬೇರೆಯವರಿಗೆ ಮಾರಿದಾಗ ಏನಾಯ್ತು, ಪಾಪ ಅವ್ರು ಏನ್ ಮಾಡಿದ್ರು, ಅವ್ರು ಕಟ್ಟಡದ ಅನುಮತಿ ಕೇಳುವಾಗ ನಿಮ್ದು ಫೋರ್ಜರಿ, ನಿಮ್ದು ರಿಜೆಕ್ಟ್ ಆಗಿದೆ ಅಂತ ಕೊಟ್ಟು. ಅವ್ರು ಇನ್ನೋಸೆಂಟ್, ಅವ್ರಿಗೆ ಗೊತ್ತಿಲ್ಲ. ಅವರು 48 ಲಕ್ಷ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದು. ನಿಮಗೆ ಗೊತ್ತಿಲ್ಲ, 48 ಲಕ್ಷದಲ್ಲಿ ಅಧಿಕೃತವಾಗಿ ಸ್ಟಾಂಪ್ ಡ್ಯೂಟಿ ಆಗಿ ಹೋಗ್ತದೆ, ಅನಧಿಕೃತವಾಗಿ ಯಾವ ವ್ಯವಹಾರ ಆಗ್ತದೆ. 48 ಲಕ್ಷ ರೂಪಾಯಿ ಕೊಟ್ಟು ಈ ನಿವೇಶನ ಬರ್ಕೊಂಡಿದ್ದಾರೆ. ಅವರು ಈಗ ಆ ನಿವೇಶನದಲ್ಲಿ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಈ ಒಂದು ಮೋಸ ವಂಚನೆ ಜಾಲದಲ್ಲಿ ಬಲಿಯಾಗಿದ್ದಾರೆ. ಈಗ ನಾನು ಹೇಳುವಂಥದ್ದು, ಕಚೇರಿ ಒಂದು ಅಧಿಕೃತ ಸರ್ಕಾರದ ಕಚೇರಿಯ ಮೊಹರು, ಲೆಟರ್ಡ್, ಸೀಲು, ಸಹಿ ಎಲ್ಲ ದುರುಪಯೋಗ ಆಗಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅಂತೇಳಿ FIR ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡಿಲ್ಲ ಅಂತ ಈ ಸಂಶಯ ಉಂಟು ಮಾಡಿದ. ಅದೇ ಇವತ್ತು ನಾನು ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ಕೂಡ ಕಾರಣ ಅದೇ. ನನಗೆ ವಿಷಯ ಮೊದಲಿಗೆ ಗೊತ್ತಿದ್ದು ಕೂಡ ನಾನು ಮಾತಾಡಲಿಲ್ಲ. ಇವತ್ತು ನಾಳೆ ಪೊಲೀಸ್ ನಮ್ಮನ್ನ ಕೊಡ್ತಾರೆ, ಇದರ ಹಿಂದಿರುವ ಜಾಲ, ಇದರಿಂದ ಯಾರೆಲ್ಲ ಕೈ ಇದೆ ಅದರಲ್ಲಿ ಹೊರಗೆ ಬರ್ತದೆ ನಾನು ತಿಳ್ಕೊಂಡದ್ದು. ಆದ್ರೆ ಇವರು ಇಷ್ಟು ಸಮಯ ಆದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡದ ಕಾರಣ ಇದರಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳುವಂತ ಭಾವನೆಯಿಂದಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾನೆ. ಒಬ್ಬ ಸರ್ಕಾರದ ಅಧಿಕಾರಿಯಾಗಿ ಅವರ ಪೋಸ್ಟ್ ಏನಂದ್ರೆ AC ಗ್ರೇಡ್, ಅದು ಕ್ಲಾಸ್ 1 ಆಫೀಸರ್, ಜವಾಬ್ದಾರಿ ಇದೆ, ಅವ್ರು ಮಾಡಬೇಕಲ್ಲ. ಅವ್ರು ಮಾಡಲಿಲ್ಲ. ಆದ ಕಾರಣ ನಾನು ಸರ್ಕಾರದ ಅಧಿಕಾರಿಗಳನ್ನ ಮೇಲಾಧಿಕಾರಿ ಆಗ್ರಹ ಮಾಡಿದ, ಅವರನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು ಮತ್ತು ಈ ಫೋರ್ಜರಿ ಪ್ರಕರಣವನ್ನು ತನಿಖೆ ಹೊರಡಿಸು. ಮತ್ತೊಮ್ಮೆ ಹಲವಾರು ಅವರ ಭ್ರಷ್ಟಾಚಾರ ಪ್ರಕರಣ ನಮ್ಮ ಹೇಳ್ತೇನೆ, ಅದನ್ನೆಲ್ಲ ತನಿಖೆಗೊಳ ಪಡಿಸಬೇಕು ಅಂತ ಒಂದು ಆಗ್ರಹ ಮಾಡಲಿಕ್ಕೆ ಈ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಇನ್ನೊಂದು ವಿಚಾರ, ಇಲ್ಲಿ ಮೂಲ ವಿಚಾರ ನಾನು ಬರ್ತೇನೆ. ಯಾಕೆಂತ ಅಲ್ಲಿ ಸಫರ್ ಆಗಿದ್ದಾರೆ, ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ಪರ್ಚೇಸ್ ಮಾಡಿದವರು. ಅಲ್ಲಿ ಇವರು ಸ್ಥಳಕ್ಕೆ ಹೋಗಬೇಕಿತ್ತಲ್ಲ. ಇವರು ಆ ಕಡತವನ್ನ ಪರಿಶೀಲನೆ ಮಾಡಲಿಕ್ಕೆ ಆ ಸ್ಥಳ ತನಿಖೆ ಹೋಗುದು ಅಧ್ಯಾಪ ಕರ್ತವ್ಯ, ಅವ್ರದ್ದು ಹೋಗ್ಬೇಕು, ಅಲ್ಲಿ ಫೀಲ್ಡ್ ನೋಡ್ಬೇಕು. ಇವರು ಹೋದಾಗ ನನಗೆ ತಿಳಿದ ಮಾಹಿತಿ ಪ್ರಕಾರ 2 ನಿವೇಶನ ಕೂಡ ಏನು ಒಂದು ಫೋರ್ಜರಿ ಕೊಟ್ಟಿದ್ದಾರೆ. ಈ 2 ನಿವೇಶನ ಕೂಡ ನೇತ್ರಾವತಿ ನದಿಯ ದಡದಲ್ಲಿದೆ. ರಿವರ್ ಬಫರ್ ಬರ್ತದೆ, ನದಿಯ ಪರಂಬೋಕು ಅಂತ ಬರ್ತದೆ. ನದಿಗೆ ಪರಂಬೋಕು ಇಷ್ಟು ಬಿಟ್ಟು ಕಟ್ಟಬೇಕು ಅಂತಿದೆ. ಇಲ್ಲಿ ನದಿ ಪರಂಬೋಕಿನಲ್ಲಿ ಒಂದು ವೇಳೆ ಅವರು ಹೋಗಿದ್ರೆ ನನಗೆ ಗೊತ್ತಿಲ್ಲ. ಅವ್ರು ನದಿ ಪರಂಬೋಕಿದ್ದಕ್ಕೆ ಚಲನೆ ಕಟ್ಟಿಸ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ರಿಜೆಕ್ಟ್ ಮಾಡಬೇಕಿತ್ತು, ರಿಜೆಕ್ಟ್ ಮಾಡಲಿಲ್ಲ. ನನ್ನ ಪ್ರಕಾರ ಹಣ ತಕೊಂಡು ಯಾವುದನ್ನು ನೋಡುದಿಲ್ಲ. ಇವರು ಅಲ್ಲಿ ಕೊಟ್ಟಿದ್ದಾರೆ ಏನು 9/11 ಇವರು ವಿನ್ಯಾಸ ನಕ್ಷೆಗೆ ಆದೇಶ ಕೊಟ್ಟಿದ್ದಾರೆ. ಈಗ ಅವರು ಹೇಳೋದು ನನ್ನ ಸಹಿ ದುರುಪಯೋಗ ಆಗಿದೆ, ಅದರಲ್ಲಿ ಸಂಶಯ ಇದೆ. ನಿಶಾಂತ್ ಹೇಳಿದಾಗೆ ಈ ಫೋರ್ಜರಿಯನ್ನು ಕೊಟ್ಟಿದ್ದಾರೆ, ನಿಮಗೆ ಅಧಿಕೃತವಾದಂತ ಅವರ ಒಂದು ಲೆಟರ್ ಕೊಟ್ಟಿದ್ದಾನೆ. ಅಂದ್ರೆ ಅಧಿಕೃತವಾಗಿ ಅವರು ಏನು ಬರ್ದಿದ್ದಾರೆ ಪಂಚಾಯತಿಗೆ, ಆ ಪಂಚಾಯತ್ ಕೂಡ ಚಲನ್ ನಂಬರ್ ಸೇಮ್ ಹಾಕಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ ಮತ್ತು ತಪ್ಪು ಮಾಹಿತಿ ನೀಡಿ ವಿನ್ಯಾಸನ ಅನುಮೋದನೆ ಪಡೆದಿರುವುದು. ತಪ್ಪು ಮಾಹಿತಿ ಹೇಗೆ ನೀಡ್ತಾರೆ, ದಾಖಲೆಯಲ್ಲಿ ತಪ್ಪು ಮಾಹಿತಿ ನೀಡಿದ್ರೆ ಅವರು ದಾಖಲೆ ಪರಿಶೀಲನೆ ಮಾಡೋದು ಗೊತ್ತಾಗ್ತದೆ. ಫೀಲ್ಡಿಂದ ತಪ್ಪು ಮಾಹಿತಿ ನೀಡಿದ್ರೆ ಇವರಿಗೆ ಫೀಲ್ಡಿಗೆ ಹೋದಾಗ ಕಣ್ಣಿಗೆ ಕಾಣ್ತದೆ, ಕ್ರೂಡಲ್ಲ, ಕಣ್ಣಿಗೆ ಕಾಣ್ತದೆ. ಅಲ್ಲಿ ನದಿ ಪರಂಬೋಕಿನ ಜಾಗದಲ್ಲಿ ನಿವೇಶ ಇರುವ ಕಾರಣ. ಇನ್ನೊಂದು ನೀವು ನೆನಪು ಮಾಡಿದ್ರೆ ಒಳ್ಳೇದಾಯ್ತು, ನಿಶಾಂತ್ ಒಂದು ಪಾಯಿಂಟ್ ಅನ್ನು ಹೇಳಿದೆ. 9/11 ಮಾಡಬೇಕಿದ್ರೆ ವೇಗ ವಿನ್ಯಾಸ ನಕ್ಷೆ ಮಾಡಬೇಕಿದ್ರೆ ತಾಲೂಕು ಆಫೀಸಿನ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ.
ಆ ಪರಮಲೋಕದಲ್ಲಿ ಹೇಗೆ ಕನ್ವರ್ಷನ್ ಕೊಟ್ಟರು ಅಂತಲ್ಲ ಅದು ನಾವು ಬೇರೆ ಮಾಡ್ತೇವೆ, ನಾವು ಬಿಡುದಿಲ್ಲ ಅಷ್ಟೊಂದು ಬೇರೆ ಮಾಡ್ತೇವೆ, ಅದನ್ನು ನಾನು ಪ್ರಶ್ನೆ ಮಾಡ್ತೇವೆ. ಪರಮಲೋಕ ಜಾಗದಲ್ಲಿ ಕನ್ವರ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಭಾರತದಲ್ಲಿ ಕನ್ವರ್ಷನ್ ಆಗಿದೆ, ಅದು ಸಬ್ಜೆಕ್ಟ್ ಬೇರೆ, ಅದು ಬಿಡಿ. ಈಗ ಇವರು ಒಂದು ಚಲನೆ ಕಟ್ಟಲಿಕ್ಕೆ ಆದೇಶ ಮಾಡಬೇಕಿದ್ರೆ ಕಡತ ಪರಿಶೀಲನೆ ಮಾಡಿದಂತ ಆಗಿದೆ. ನಾನು ಇದರ ಹಿನ್ನೆಲೆ ಹೇಳ್ತೇನೆ, ಯಾಕೆ ಈ ಪ್ರಕರಣ ಬೆಳಕಿಗೆ ಬಂತು, ಯಾಕಾಗಿ ಇದನ್ನ ಈ ಫೋರ್ಜರಿ ಅಂತೇಳಿ ಕೊಟ್ಟರು ಅಂತ ನಾನು ಹೇಳ್ತೇನೆ. ಅದರ ಕತೆ ಬೇರೆ ಇದೆ, ನಿಮಗೆ ಗೊತ್ತಿಲ್ಲ ನಿಶಾಂತ್. ಅಲ್ಲಿ ಏನಾಗಿದೆ ಅಂದ್ರೆ ಈ 2 ಸೈಟ್ ಪಕ್ಕ ಇನ್ನೊಂದು ಸೈಟ್ ಇದೆ, ಅವರು ಪಂಚಾಯತಿ ಕೊಡ್ತಾರೆ, ಪಂಚಾಯತ್ ಇಲ್ಲಿಗೆ ಬರ್ತಾರೆ ಸಿಂಗಲ್ ಲೇಔಟಿಗೆ. ಸಿಂಗಲ್ ಲೇಔಟಿಗೆ ಬಂದಾಗ ಇವ್ರು ಏನು ಮಾಡ್ತಾರೆ, ಅವ್ರು ಹಣ ಕೊಡ್ಲಿಲ್ಲ ಇವರಿಗೆ, ಇವರ ಉಂಟಲ್ಲ ಟಾರ್ಗೆಟ್ ಅಂತ, ಆ ಟಾರ್ಗೆಟ್ ಸರಿಯಾಗಲಿ ಸ್ಪಂದನೆ ಆಗ್ಲಿಲ್ಲ. ಅವ್ರು ಏನು ಹೇಳಿದ್ರು, ನಿಂದು ಇದು ನದಿ ಪರಮೋಕು ರಿವರ್ ಬಫರ್ ಬರ್ತದೆ, ನಿಮಗೆ ಆಗುದಿಲ್ಲ ಅಂತ ಹೇಳಿದ್ರು ಆ ವ್ಯಕ್ತಿ. ಆಗ ಇವರು ಅವರು ಪ್ರಶ್ನೆ ಮಾಡಿದ್ರು, ಅದೇ ಯಾಕೆ ಕೊಟ್ರು, ಅವ್ರಿಗೆ ಹೇಗೆ ಕೊಟ್ರಿ ನೀವು, ಅವ್ರದ್ದು ಕೂಡ ನನ್ನ ಪಕ್ಕದಿರುವುದಿಲ್ಲ, ಅವ್ರಿಗೆ ಯಾಕೆ ಕೊಟ್ರಿ. ಅಲ್ಲಿ ಸ್ವಲ್ಪ ವಾಗ್ವಾದ ಆಯ್ತು. ವಾಗ್ವಾದ ಹೇಳಿದ್ರೆ ನಾನು ಮೇಲಾಧಿಕಾರಿ, ನನ್ನನ್ನು ಮಾಡಿದ ನಾನು ಮೇಲಾಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳುವಾಗ ಈ ಮನುಷ್ಯನಿಗೆ ಹೆದರಿಕೆ ಆಗಿ ದೊಡ್ಡ ದೊಡ್ಡ ರಾದ್ದಾಂತ ಆಗ್ತದೆ, ನಾನು ಸಿಕ್ಕಾಕೊಳ್ತೇನೆ ಅಂತೇಳಿ ಹೆದರಿ ಇವತ್ತು ಈ ಫೋರ್ಜರಿ ಅಂತೇಳಿ ಮಾಡಿದ್ರು. ಖಾಲಿ ಲೆಟರ್ ಫೋರ್ಜರಿ ಹಾಕಿದ್ರೆ ಉಂಟಲ್ಲ, ಅದು ಕೂಡ ಹಣ ತೆಗೆಕೊಂಡು ನಂತೆ ಅಂತ ಹೇಳುವಂತ ವ್ಯಕ್ತಿ ಆ ಮನುಷ್ಯ. ದುಡ್ಡು ಕೊಟ್ಟರೆ ಯಾವುದನ್ನು ಹೇಳುವಂತ ವ್ಯಕ್ತಿ ಆ ಮನುಷ್ಯ, ಅಂತ ಅಧಿಕಾರಿ. ಖಾಲಿ ಸಹಿಯಲ್ಲಿ ಭಾರಿ ಪ್ರಾಮಾಣಿಕನಾಗಿ ನಮ್ಮ ಸಹಿ ಫೋರ್ಜರಿ ಆಗಿದೆ ಅಂತೇಳಿ ಇದು ಕೊಡ್ಬೇಕಿದ್ರೆ ಇದರ ಹಿನ್ನೆಲೆ ಇದು ಅಂತ ಹೇಳಿಕ್ಕೆ ನಾನು ಪತ್ರಿಕೆ ಮುಚ್ಚಿ ಮಾಡ್ಬೋದು. ಹಿನ್ನೆಲೆ ಇದು ಒಂದು ವೇಳೆ ಅವರು ಪ್ರಶ್ನೆ ಮಾಡಿದರೆ ಇವರು ನೇರವಾಗಿ ಸಸ್ಪೆಂಡ್ ಆಗ್ತಾರೆ. ಆದ್ರೆ ಕೂಡಲೇ ಇದು ಸಿಕ್ಕಾಕೊಳ್ಳೋದು ಬೇಡ ಅಂತೇಳಿ ಈ ಫೋರ್ಜರಿ ಅಂತ ಹೇಳಿ ಇವತ್ತು ಆ ಪಂಚಾಯತಿಗೆ ಕೊಟ್ಟು ಪಂಚಾಯತ್ 9 ಲೆಟರ್ ರದ್ದು ಮಾಡಿದ್ದಾರೆ. ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ನೋಡಿ, ಇದರೊಂದು ಹಿಂದೆ ಜಾಲ ಇದೆ. ನನಗೆ ತಿಳಿದ ಮಟ್ಟಿಗೆ ಆ ಗ್ರಾಮ ಪಂಚಾಯತ್ ನೆಕ್ಲೆಸ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಈಗ ಹಾಲಿ ಸದಸ್ಯರು, ಅವರು ಇದರಲ್ಲಿ ಈ ಒಂದು ವಂಚನ ಜಾಲದಲ್ಲಿ ಇದ್ದಾರೆ ಅಂತೇಳಿ. ಬೇರೆ ಕೂಡ ಜನ ಇರ್ಬೋದು, ಮೊಹರ ಸೀಲ್ ಫೋರ್ಜರಿ ಮಾಡೋರಿರ್ಬೋದು, ಲೆಟರ್ ಫೋರ್ಜರಿ ಮಾಡೋರಿರ್ಬೋದು, ದೊಡ್ಡ ಜಾಲ ಇದೆ. ಈ ಜನರಿಗೆ ಅರ್ಥ ಆಗುದಿಲ್ಲ ಎಂತ ಗೊತ್ತಂದ್ರೆ, ಅವರವರ ಕಡತವನ್ನು ಯಾರ ಕೈಲಿ ಕೊಡಬಾರ್ದು, ಅವರು ನೇರವಾಗಿ ಮಾಡಿಸ್ಬೇಕು. ನೇರವಾಗಿ ಮಾಡಿಸಿದ ಸಮಸ್ಯೆ ಆಗುದಿಲ್ಲ. ಯಾಕಂದ್ರೆ ಈ ಫೋರ್ಜರಿ ನಿಜವಾಗಿ ಎಫೆಕ್ಟ್ ಆಗ್ತದೆ ಯಾರು ಗೊತ್ತುಂಟ, ಯಾರು ಮೂಲ ಅರ್ಜಿ ಕೊಟ್ಟಿದ್ದಾರೆ ನಾಗೇಶ್ ಮತ್ತು ಕಲ್ಪನಾ ಅಂತೇಳಿ, ಅವರ ಮೇಲೆ ಆಕ್ಷನ್ ಆಗ್ತದೆ. ಆದ್ರೆ ಅವರು ಇನ್ನೋಸೆಂಟ್, ಅವ್ರಿಗೆ ಗೊತ್ತಿರೋದಿಲ್ಲ ಯಾರ ಹತ್ರ ಕೊಟ್ಟಿರ್ತಾರ. ಕೊಟ್ಟಾಗ ಈ ಜಾಲಗಳೇನ್ ಮಾಡ್ತಾರೆ, ಇದನ್ನೆಲ್ಲ ಸೇರ್ಕೊಂಡು ಈ ತರ ದುರುಪಯೋಗ. ಹಿಂದೆ ಕೂಡ ಒಂದು ಕತೆ ಆಗಿತ್ತು. ಈ ಸಿಂಗಲ್ ಲೇಔಟ್ ಅಲ್ಲಿ ಕಟ್ ಕನ್ವರ್ಷನ್ ಏನಾಯ್ತು ಅಂತಂದ್ರೆ 50 ಸೆನ್ಸ್ ಜಾಗ ಇದ್ದದನ್ನ ತುಂಬ ಆರ್ಟಿಸಿ ಆದಲ್ಲಿ 10 ಸೆನ್ಸ್ ಬೇರೆಯವರಿಗೆ ಮಾರಿದ್ದಾರೆ. ಅವರು 10 ಸೆನ್ಸ್ ಅನ್ನ ಇಲ್ಲಿ ಕನ್ವರ್ಷನ್ ಬಂದ ಕಟ್ ಕನ್ವರ್ಷನ್ ಬರ್ತದೆ, ಅದಕ್ಕೆ ಕೊಡುದಿಲ್ಲ. ಟೋಟಲ್ 50 ಸೆನ್ಸ್ ಕನ್ವರ್ಷನ್ ಆಗಿದೆ. ಆಗೇನು ಮಾಡಿದೆ ಅಂದ್ರೆ ಇವ್ರದ್ದು ಹಣ ತಕೊಂಡು ನಾನು ಸರಿ ಮಾಡಿ ಕೊಡ್ತಿಲ್ಲ ಒಬ್ಬ ಬ್ರೋಕರ್ ಎಲ್ಲ ಒಬ್ಬ ಮೇನ್ ಜನ, ಅವು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವು ಈ ಕನ್ವರ್ಷನ್ ಆರ್ಡರ್ನೇ ತಿದ್ದಿ 50 10 ಮಾಡಿ ಇಲ್ಲಿ ಕೊಟ್ಟು ಪಾಸ್ ಮಾಡ್ತಾರೆ. ಮತ್ತೆ ಗೊತ್ತಾಗ್ತದೆ, ಆಗ AC ಅವರು ಕೂಡ ಚೇರ್ಮನ್ ಆಗಿದ್ರು. ಮತ್ತೆ ಗೊತ್ತಾಗ್ತದೆ ಆಗ ಏನಾಯ್ತು, ಆ ಪ್ರಕರಣವನ್ನು ಎಷ್ಟು ಮಾಡಿ ನಾನೇ. ಆದ್ರೆ ಆ ಒಂದು ಪ್ರಕರಣದ ಫಲಾನುಭವಿ ಯಾರು ಗೊತ್ತಲ್ಲ, ಅವನು ಬರೇ ಬಡ ಒಂದು ಹೆಂಗ್ಸು, ಏನ್ ಗೊತ್ತಿಲ್ಲ ಅಮ್ಯಾಕೆ ಹೆಂಗ್ಸು, ಪ್ರಾಯದ ಹೆಂಗ್ಸು. ಆದ್ರೆ AC ನನ್ನ ಹತ್ರ ಹೇಳಿದ್ರೆ ನಾನು ಅವರ ಮೇಲೆ ಆಕ್ಷನ್ ತಗೊಳ್ತೇನೆ, ತಗೊಳ್ಬೇಕಾದ್ರೆ ಯಾರು ಇದ್ದಾರೆ ಅಂತೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಆಗ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ಇಲ್ಲ ಈ ಕ್ಯಾನ್ಸಲ್ ಮಾಡಿ ಪೊಲೀಸ್ ಒಂದು ಕೊಡ್ಬೇಡಿ ಅಂದ್ರೆ ಪಾಪ ಅದು ಗೊತ್ತಿಲ್ಲ, ಅವ್ರು ಯಾರ ಹತ್ರ ತಗೊಂಡು ಬಂದು ಇಲ್ಲಿ ಮಾಡ್ತಾರೆ. ಕೆಲವು ಬ್ರೋಕರ್ಗಳಿದ್ದಾರೆ, ಕೆಲವು ಜನ ಇದ್ದಾರೆ, ಎಲ್ಲರೂ ಮಾಡ್ತಾರೆ ಅಂತ ಹೇಳಿದಿಲ್ಲ. ಕೆಲವರು ಹಣ ತೆಗೊಳ್ತಾರೆ, ಪ್ರಾಮಾಣಿಕ, ಅದರಲ್ಲಿ ಪ್ರಾಮಾಣಿಕತೆ, ಹಣ ತೆಕ್ಕೊಂಡು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡುವವರು ಇದ್ದಾರೆ. ಫೋರ್ಜರಿ ಮಾಡೋದನ್ನೇ ಬ್ರೋಕರ್ಗಳಲ್ಲಿ ಕೂಡ ಫೋರ್ಜರಿ ಮಾಡೋದನ್ನೇ ಕೆಲಸ ಮಾಡಿ ಕೊಡ್ತಾರೆ. ಸ್ವಲ್ಪ ಅವ್ರಲ್ಲೇ ಹಣ ಜಾಸ್ತಿ ತಗೊಳ್ತಾರೆ ಬಿಡಿ, ಆದ್ರೆ ಅದರಲ್ಲೇ ಕೂಡ ನಿಮಗೆ ಇಷ್ಟು ಮಾಡಿ ಕೊಡ್ತಾನೆ, ಅಷ್ಟು ಮಾಡಿ ಕೊಡ್ತಾರೆ, ಇಷ್ಟು ಕೊಡ್ಬೇಕು ಅಂತ ಹೇಳಿ ಫೋರ್ಜರಿ ಮಾಡಿ ಈ ಅಮಾಯಕರ ಜನರನ್ನ ಸಿಕ್ಕಿಸಿ ಹಾಕುವಂತ ಕೆಲಸ ನಡೀತಿದೆ. ಅದಕ್ಕೆ ಬೇಕಾಗಿ ನಾವು ಹೇಳುವಂಥದ್ದು ಪೊಲೀಸ್ ಕಂಪ್ಲೇಂಟ್ ಹಾಕಬೇಕು. ಇದರ ಜಾಲ ಯಾರಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ, ಈ ಫೋರ್ಜರಿ ಪ್ರಕರಣ ದೊಡ್ಡ ಜಾಲ ಇದೆ. ಒಂದು ವೇಳೆ ಅಧಿಕಾರಿಯೇ ಫೋರ್ಜರಿ ಮಾಡಿದ್ರೆ ಫೋರ್ಜರಿ, ಅವರು ಕೂಡ ಫೋರ್ಜರಿ. ಈಗ ಯಾಕಂದ್ರೆ ಅವ್ರು ಕಂಪ್ಲೇಂಟ್ ಕೊಡುವಾಗ ಅದನ್ನು ಮುಚ್ಚಿ ಹಾಕಿ ಕೊಟ್ಟದ್ದು. ತಪ್ಪು ಮಾಹಿತಿ ಅಂತ ಹೇಳುವಂತ ಉಂಟಾರಿ. ಒಂದು ವೇಳೆ ತಪ್ಪು ಮಾಹಿತಿ ಹೇಳುವುದು ಬೇರೆ, ಆಫೀಸಲ್ಲಿ ಇರುವಂತ ನೋಡುವಂತದ್ದು ಕಡತ ಮಾತ್ರ. ಕಡತದಲ್ಲಿ ತಪ್ಪೇನಾಗಿದ್ರೆ ಅವ್ರು ಇಮಿಡಿಯೇಟ್ ಅದರ ಮೇಲೆ ಆಕ್ಷನ್ ತಗೊಳ್ಬೇಕು. ಫೀಲ್ಡ್ ಅಲ್ಲಿ ತಪ್ಪು ಮಾಹಿತಿ ಕೊಟ್ರೆ ಇವ್ರು ನೋಡಿಲ್ಲ ಅಂತ ಆಯ್ತು, ಇವರು ಆ ಸ್ಪಾಟ್ ಅಲ್ಲಿ ನೋಡಿಲ್ಲ ಅಂತ ಆಯ್ತು. ಆದ ಕಾರಣ ಇವರ ಮೇಲೆ ಸೀರಿಯಸ್ ಆಗಿ ಸರ್ಕಾರ ಆಕ್ಷನ್ ತಗೊಳ್ಬೇಕು, ಮತ್ತೆ ಇದರ ತನಿಖೆನ ಮಾಡಿಸ್ಬೇಕು. ಯಾಕಂದ್ರೆ ಅವರನ್ನು ತನಿಖೆಗೊಳಪಡಿಸಬೇಕು. ನೋಡಿ, ಒಂದು ವಿಚಾರ ಹೇಳ್ತೇನೆ,
ಅವರ ಮೊಹರು ದುರುಪಯೋಗ ಆಗಿದೆ, ಲೆಟರ್ ದುರುಪಯೋಗ ಆಗಿದೆ ಅಂತ ಹೇಳಿದ್ರೆ ಅವರ ಕಚೇರಿಯಲ್ಲೇ ಪ್ರಾರಂಭ ಮಾಡ್ಬೇಕಲ್ರಿ ತನಿಖೆ. ಸಿಬ್ಬಂದಿಗಳ ಮೂಲಕ ಅಲ್ಲಿನೇ ಮಾಡ್ಬೇಕಲ್ಲ, ತನಿಖೆ ಮಾಡಿಸ್ಬೇಕಲ್ಲ. ನನ್ನ ಕಚೇರಿ ಆದಾಗ ನಾನು ಯಾರು ರೆಸ್ಪಾನ್ಸ್ ನಂದು ನಾನು ಮಾಡ್ಬೇಕಲ್ಲ. ಯಾರಾದ್ರೂ ಮಾಡಿರ್ಬಹುದಾ, ಕಚೇರಿ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿದ್ದಾರಾ, ಅದು ಯಾರಿದ್ದಾರೆ ಅಂತ ಪ್ರಥಮ ಹಂತದಲ್ಲಿ ಮಾಡಬೇಕಾದೇನು ಅವರ ಕಚೇರಿಯಲ್ಲಿ ಶುದ್ಧೀಕರಣ ಮಾಡುವಂಥದ್ದು. ಮಾಡ್ಲಿಲ್ಲ, ಅವ್ರು ಇಷ್ಟವಾಗಿ ಮಾಡ್ಲಿಲ್ಲ, ಅರ್ಥ ಏನು? ಅವ್ರು ಎಲ್ಲಿಂದ ಬಂದವ್ರಿ? ಇಲ್ಲಿ ಅವ್ರು ಏನು ಗೊತ್ತಿಲ್ಲ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂತ ಮನುಷ್ಯ ಅಲ್ಲಿ ಏನು ಕೇಳುವರಿಲ್ಲ ಮಾಡಿದ್ದೇ ಕಾರ್ಬಾರು. ಆನೆ ನಡೆದದೇ ದಾರಿ ಅಂತೇಳಿ ಪುತ್ರರಲ್ಲಿ ಆಗ್ತದ? ಇಲ್ಲೆಲ್ಲ ಭ್ರಷ್ಟಾಚಾರ ಮಾಡಿ ಚಪಾತಿ ಮಾಡಿ ಹಾಕ್ತೇವೆ ನಾವು, ಸುಲಭದಲ್ಲಿ ಬಿಡುದಿಲ್ಲ. ಅಧಿಕಾರಿಗಳು ಈ ವೇದಿಕೆ ಮೂಲಕ ಎಚ್ಚರಿಕೆ ಕೊಡ್ತಾನೆ. ತುಂಬಾ ಇಲಾಖೆಯಲ್ಲಿ ಹಾಕೊಂಡು ನಾನು ಮಾತಾಡ್ತೇನೆ, ನನ್ನಲ್ಲಿ ದಾಖಲಿದೆ. ಭ್ರಷ್ಟಾಚಾರ ಮಿತಿ ಮೀರಿ ಮಾಡಿದ್ರೆ ನಿಮ್ಮದು ಭ್ರಷ್ಟಾಚಾರ ನಮ್ಗೆ ಗೊತ್ತಿದೆ. ಅಧಿಕಾರಿಗಳು ಚಪಾತಿ ಮಾಡ್ಲಿಕ್ಕೆ ನಾನು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು. ಪ್ರಾಮಾಣಿಕ ನಾನು ಗೌರವ ಕೊಡ್ತೇನೆ, ವಿಷಯ ಬೇರೆ. ಇವತ್ತು ಪುತ್ತೂರು ಬೂಡಕ್ಕೆ ಮೊದಲು ಒಂದು ಅಧಿಕಾರಿ ಇದ್ರು, ಅಭಿಲಾಷ್ ಅಂತ. ಆ ಬೂಡಕ್ಕೆ ಒಂದು ಗೌರವ ಇತ್ತು, ಪ್ರಾಮಾಣಿಕದಲ್ಲಿ ಕೆಲಸ ಆಗ್ತದೆ, ಅವ್ರು ಪ್ರಮೋಷನ್ ಆಗಿ ಹೋದ್ರು. ಈ ಮನುಷ್ಯ ಬಂದ ನಂತರ ಕೂಡದ ಇಡೀ ವ್ಯವಸ್ಥೆನೇ ಹಾಳು ಮಾಡಿ ಹಾಕಿದೆ. ವಾರಕ್ಕೆ ಒಂದು ಸಲ ಬರುವುದು, ವಾರಕ್ಕೆ ಒಂದು ಸಲ ಬಂದಾಗ ಇಲ್ಲಿ ಏನು ಡೀಲ್ ಆಗ್ತದೆ ಆ ಡೀಲ್ ಆದ ಫೈಲ್ ಅನ್ನು ಮಾತ್ರ ಮೂವ್ ಮಾಡೋದು. ನೋಡಿ, ಈ ಕೂಡದ ಮೆಂಬರ್ ಸೆಕ್ರೆಟರಿಗೆ ಕೂಡ ವ್ಯಾಪ್ತಿ ಮಾತ್ರ ಅಲ್ಲ, ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮದ್ದು ಪ್ರಯಂ ಪಂಚಾಯತ್ 9 ಲೆವೆಲ್ಗೆ ಬರ್ತದೆ. ಇಲ್ಲಿ ಸಿಂಗಲ್ ಲೆವೆಲ್ಗೆ ಬರ್ತದೆ. ಅಲ್ಲಿ ರಾಶಿ ಇದೆ, ಫೈಲ್ ರಾಶಿ ಬಿದ್ದಿದೆ. ಮಾಡ್ಬೇಕಲ್ಲ, ವಾರದಲ್ಲಿ ಒಂದು 4 ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಮಣ್ಣೂರ್ಲಿಕ್ಕೆ ಅಲ್ಲಿ ಮಾಡ್ಲಿ, ಇಲ್ಲದ್ರೆ ಅವ್ರು ಬದ್ದು ಕೊಡ್ಲಿ, ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಇವರು ಬರ್ತಾರಲ್ಲ, ಯಾರಾದ್ರೂ ಲೇಔಟ್ ಇದ್ರೆ, ದೊಡ್ಡ ಲೇಔಟ್ ಇದ್ರೆ ದೊಡ್ಡ ಡೀಲ್ ಮಾಡಿ, ಅದು ಇಲ್ಲೀಗಲ್ ಇರ್ಲಿ, ಲೀಗಲ್ ಇರ್ಲಿ, ಲೀಗಲ್ ಇಲ್ಲದಿರ್ಲಿ, ರಾತ್ರಿ ಹೊತ್ತು ಬಂದು ಇಲ್ಲಿ ಮಾಡ್ತದೆ ಆ ಮನುಷ್ಯ, ಎಪ್ರು ಕೊಡ್ತದೆ. ಯಾರು ಬಡಪಾಯಿಗಳು ಕೊಟ್ರೆ ಇವತ್ತು ಕೂಡ ಇಷ್ಟು ಸಮಸ್ಯೆ ಆಗ್ತಾ ಉಂಟು. ಒಬ್ಬ ಮನೆ ಕಟ್ಟಲಿಕ್ಕೆ, ಸಾಲ ತಗೊಳ್ಳಿಕ್ಕೆ. ಇವತ್ತು ಸೊಸೈಟಿಯಲ್ಲಿ ಕೂಡ ಸಾಲ ತಗೊಳ್ಬೇಕಿದೆ ಅವರಿಗೆ ಕೃಷಿಯೇತರ ಸಾಲ ತಗೊಳ್ಬೇಕು, ಅವ್ರು ನೈಲ್ಯಾಂಡ್ ಬೇಕು, ಈಗ ಕಟ್ಟೆಗೊಳಿಸಿದ್ದಾರೆ. ನನಗೆ ಸಮಸ್ಯೆ ಗೊತ್ತಿದೆ, ಎಲ್ಲ ಕೋಆಪರೇಟಿವ್ ಸೊಸೈಟಿ ಗೊತ್ತಿದೆ, ಬೇರೆ ಬ್ಯಾಂಕ್ ಅಲ್ಲಿ ಕೇಳ್ತಾರೆ, ಸೊಸೈಟಿಯಲ್ಲಿ ಕೇಳ್ತಾರೆ. ಹೌಸಿಂಗ್ ಲೋನ್ ಬೇಕಿದ್ರೆ ಅವರಿಗೆಲ್ಲ 9 ಲೋನ್ ಬೇಕು, ಬೇರೆ ಬೇರೆ ಜಾಗಕ್ಕೆ ಅಡವು ಇಡಬೇಕಿದ್ರು ಕೂಡ 9 ಲೋನ್ ಬೇಕು. ಅಲ್ಲ, ಈ ತರದಲ್ಲಿ ತಿಂಗಳು ಗಟ್ಟಲೆ ರಾಶಿ ಇಡುವುದು, ಹಣ ಕೊಟ್ಟವರು ಮಾತ್ರ ಕ್ಲಿಯರ್ ಮಾಡೋದು, ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಎಲ್ಲರಿಗೆ ದಿಮಾಕ್ ಇದ್ರೆ ಆ ಮನುಷ್ಯನಿಗೆ ನಿಮ್ಮ ಕೂಡದೊಂದು ಆಡಳಿತ ಮಂಡಳಿ ಉಂಟಾ, ಅವರನ್ನೇ ಹೈಜಾಕ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಮನುಷ್ಯ. ಭ್ರಷ್ಟಾಚಾರ ಆಗ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ನೀವು ಅದನ್ನು ನನ್ನಲ್ಲಿ ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಅದಕ್ಕೆ ಜನ ಅಲ್ಲ. ಅಧಿಕಾರಿಗಳು, ನಾನೀಗ ಅಧಿಕಾರಿಗಳ ಟಾರ್ಗೆಟ್ ಮಾಡುದು. ಮೇಲಧಿಕಾರಿ ಅಂತ ಇದ್ದಾರಲ್ಲ ಒಬ್ರು, ಅವ್ರು ಮಾಡ್ಬೇಕಲ್ಲ, ನೋಡ್ಬೇಕಲ್ಲ. ನೋಡಿ, ನಾನು ಇನ್ನೊಂದು ಹೇಳ್ತೇನೆ, ಲೋಕಾಯುಕ್ತ ಅಂತಿದೆ, ನಾನು ಅವರನ್ನು ದೂರುದಲ್ಲ. ಪತ್ರಿಕೆಯಲ್ಲಿ ಬಂದಿದೆ ನೋಡಿ, ಈಗ ಮಾಧ್ಯಮದಲ್ಲಿ ಬಂದಿದೆ, ಅದೇ ಸಾಕು. ಕಟ್ಟಿಂಗ್ ಇಟ್ಟು ಬಂದು ನೋಡ್ಬೋದು, ಅವ್ರು ಕಡಿಮೆ ನೋಡ್ಬೋದಿತ್ತು. ಇಲ್ಲಿ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ಮೊದಲು ಒಂದು 20-25-30 ವರ್ಷ ಮೊದಲು ನಾನು ಮಂಡಲ ಪ್ರಧಾನ ಆದ ಸಂದರ್ಭದಲ್ಲಿ, ಆ ವರ್ಷದಲ್ಲಿ ಒಬ್ಬ ವಿಎಗೆ ತಹಸೀಲ್ದಾರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತಲೇ ನಡೆಯುತ್ತಿದ್ದ. ಒಬ್ಬ ತಹಸೀಲ್ದಾರಿಗೆ ಎಸಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೆದರ್ತಿದ್ದ. ಎಸಿಗೆ ಡಿಸಿ ಕಂಪ್ಲೇಂಟ್ ಕೊಡ್ತಂತ ಅವ್ರು ಹೆದರ್ತಿದ್ರು. ಈಗ ಎಸಿಗೆಲ್ಲ, ಡಿಸಿಗೆಲ್ಲ, ಮಂತ್ರಿಗೆಲ್ಲ, ಮುಖ್ಯಮಂತ್ರಿಗೆಲ್ಲ, ಪ್ರಧಾನಮಂತ್ರಿ ಕೊಟ್ರೆ ಈ ವಿಎಗಳಾಗಲಿ, ಈ ಅಧಿಕಾರಿ, ತಳಮಟ್ಟ ಅಧಿಕಾರಿ, ಯಾವ ಅಧಿಕಾರಿಗಳು ಕೂಡ ತಲೆಬಿಸಿಲ್ಲ. ಆ ರೀತಿ ವ್ಯವಸ್ಥೆ ಕೆಟ್ಟಿದೆ. ಯಾರು ಕಾರಣ ಸ್ವಾಮಿ? ಮೊನ್ನೆ ನಾನು ಹೇಳ್ಬಾರ್ದ, ಈಗ ಗೊತ್ತಿಲ್ಲ ನನಗೆ. ಮೊನ್ನೆ ಒಂದು ಡಿಸಿ ಅವರು, ಇಂದಿನ ಡಿಸಿ ಅವರು ವರ್ಗಾವಣೆ ಆದಾಗ ಎಲ್ಲರೂ ಪತ್ರಿಕೆಯಲ್ಲಿ ನೋಡಿದೆ, ಅವ್ರ ಮಕ್ಕಳಿಗೆ ರಜೆ ಕೊಡ್ಲಿಕ್ಕೆ, ಅವ್ರ ಮಕ್ಕಳಿಗೆ ರಜೆ ಕೊಡ್ಲಿಕ್ಕೆ ಡಿಸಿ ಮಾಡಿದ್ದ. ರಜೆ ಕೊಡುವುದು ಒಂದು ಭಾಗ ಅವ್ರು ಎಷ್ಟು ಕಡತದಲ್ಲಿ ಫೈಲ್, ಯಾವ ತರ ರಿಫಾರ್ಮ್ಸ್ ಮಾಡಿದ್ರೆ ಅವರ ಕಚೇರಿಯಲ್ಲಿ ಯಾವ ತರ ಫೈಲ್ ಅನ್ನು ಮೂವ್ ಮಾಡಿದ್ರೆ, ಯಾವ ತರ ಕರಪ್ಷನ್ ಇಲ್ಲದಾಗೆ ಆ ಜನರ ಕೆಲಸಗಳಿಗೆ ಸ್ಪಂದನೆ ಮಾಡಿದ್ರೆ ಇರುವಂತದ್ದು ಒಳ್ಳೆ ಡಿಸಿ ಅಂತ ಹೇಳೋದು. ಒಬ್ಬ ಎಸಿ ಅವರ ಕಚೇರಿಯಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ, ಕೆಲಸ ಕಾರ್ಯವನ್ನು ಮಾಡ್ತಾರೆ, ಜನ ಬರೋದ ಸಂಬಳಕ್ಕಾಗಿರೋದು. ಅವರು ಸರ್ಕಾರ ಸಂಬಳ ಕೊಡ್ತದೆ, ಅವರಿಗೆಲ್ಲ ವ್ಯವಸ್ಥೆ ಕೊಡ್ತದೆ. ಸುಮ್ಮನೆ ಇಲ್ಲಿ ಬಂದು ಯಾವುದನ್ನೇ ಮಾಡುದಿಲ್ಲ, ಸುಮ್ಮನೆ ಹೋದಾದವರನ್ನು ಹೋಗುವುದು. ನಮ್ಮ ಜಿಲ್ಲೆ ಬುದ್ಧಿವಂತರು ನೋಡಿ, ನಮ್ಮ ಜಿಲ್ಲೆಯವರು ಬುದ್ಧಿವಂತರು. ಅದಕ್ಕೆ ಒಬ್ರು ಹೇಳಿದ್ದಾರೆ, ಯಾಕೆ ಬುದ್ಧಿವಂತರ ಅಂತ, ಬುದ್ಧಿವಂತೆ ಅಂತ ಹೇಳಿ ನಾನು ಹೇಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಇದನ್ನು ಪ್ರಶ್ನೆ ಮಾಡುವ ಜನರು ಇಲ್ಲ ಇವತ್ತು. ಜನರು ಹೇಳ್ಬೇಕ್ರಿ, ಯಾಕೆ ನನ್ನ ಫೈಲ್ ಆಗುತ್ತಲ್ಲ ಅಂತ ಕೇಳ್ಬಹುದಲ್ಲ ಜನರು ಕೂಡ. ಏನು ಪುತ್ರರಲ್ಲಿ ನನ್ನನ್ನೇನು ಅದಕ್ಕೆ ವಿಷಯ ತಿಳ್ಕೊಂಡಿದ್ದಾರೆ, ಎಲ್ಲವೂ ನಾನೇ ಮಾತಾಡ್ಬೇಕು, ಎಲ್ಲರೂ ಮಾತಾಡಬೇಕು. ಇದು ಒಂದು ನಾಗರಿಕ ಪ್ರಜ್ಞೆ ಮೂಡಬೇಕು.
ಇವತ್ತು ಇಷ್ಟೆಲ್ಲ ಪಂಚಾಯತ್ ಬರ್ತಾರೆ, ಕೆಲವು ಪಂಚಾಯತ್ ಮೆಂಬರ್ ನಮ್ಮ ಹತ್ರ ಹೇಳ್ತಾರೆ, ಸರ್ ನನ್ನ ಫೈಲ್ ಬಾಕಿ ಅಂತ, ಫೈಲ್ ಬಾಕಿ ಅಂತ ಪಾತ್ರ ಅಂತ ಹೇಳ್ಬೋದು, ಅವ್ರು ಹೋಗುದು. ಜನಪ್ರತಿನಿಧಿಗಳು ಕೂಡ ವೈಫೈ ಇದೆ ನಾನು ಹೇಳುವಂಥದ್ದು. ಯಾರೇ ಪಾರ್ಟಿಯವರು ಬಿಜೆಪಿ ಅವರು ಇರಲಿ, ಕಾಂಗ್ರೆಸ್ ಅವರು ಇರಲಿ, ಜೆಡಿಎಸ್ ಅವರು ಇರಲಿ, ಕಮ್ಯುನಿಸ್ಟ್ ಅವರು ತುಂಬಾ ಸಲ ಹೇಳಿದ್ದಾರೆ, ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಹಿಡಿತಲಿಟ್ಟು ಕೆಲಸ ಮಾಡಿಸ್ಬೇಕು. ಯಾರೇ ಆಗಲಿ, ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಲ್ವಾ, ಮಂತ್ರಿಗಳು ಕೂಡ ಜವಾಬ್ದಾರಿ ಇದೆ. ಏನು ಅಂತ ಹೇಳಿ ಕೊಡ್ಬೇಕು. ಇವತ್ತು ಏನಾಗಿದೆ ಅಂದ್ರೆ, ಇದು ದೊಡ್ಡ ಒಂದು ಪ್ರಕರಣ. ಈ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಹಿಂದೆ ಜನ ಇದ್ದಾರೆ, ಜನ ಇದ್ದಾರೆ ಇದರಿಂದ. ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿ. ಜನ ಇದೆ, ಅದೆಲ್ಲ ನೋಡಿ, ಕೆಟ್ಟದಕ್ಕೆ ನೋಡಿ ಜನ. ನಾನು ಹೆಸರು ಹೇಳುದು, ನಾನೀಗ ಕೇಳಿದ್ರೆ ಅದು ಆ ಪಾರ್ಟಿಯವರು, ನಾನು ಪಾರ್ಟಿ ಅಂತ ಹೇಳಿಕೋ ಜನಕ್ಕೆ, ನಾನು ಪಾರ್ಟಿ ಮೇಲೆ ಆರೋಪ ಮಾಡುದಿಲ್ಲ. ಪಾರ್ಟಿನ ಹೇಳಿದ ಕೂಡಲೇ ಒಂದು ವರ್ಗ ಇದನ್ನು ಪುಸ್ತಕ ಮಾಡ್ತಾರೆ. ಯಾಕಂದ್ರೆ ಇದು ಈ ಸೀರಿಯಸ್ ಮ್ಯಾಟ್ರು, ಇದು ಪಬ್ಲಿಕ್ ಇಂಟ್ರೆಸ್ಟ್ ಮ್ಯಾಟ್ರ್. ಇನ್ನು ಯಾರಿಗೂ ಮೋಸ ಆಗಬಾರ್ದು. ನೋಡಿ ಅಲ್ಲಿ ಜಾಗ ತಗೊಂಡು ಅವರ ಗತಿ ಏನು ಅಂತ ಹೇಳುದು. ಇನ್ನು ಯಾರು ಕೂಡ ಆ ತರ ಮೋಸದಲ್ಲಿ ಕನ್ವರ್ಷನ್ ಮಾಡಿಸ್ಕೊಳ್ಬಾರ್ದು, ಆ ಮೋಸದಲ್ಲಿ ನೈಲಗನ ಮಾಡಿಸಬಾರ್ದು, ಆ ಮೋಸದ ಮಾಡಿ ಫೋರ್ಜರಿ ಮಾಡಿ. ಇನ್ನು ಫೋರ್ಜರಿ ಇಲ್ಲಿ ಮಾತ್ರ ಸಹಿ ಫೋರ್ಜರಿ, ಟೋಟಲಿ ಫೋರ್ಜರಿ ಆಗಿದೆ. ಇದು ತನಿಖೆಯಲ್ಲಿ ಬಿಟ್ಟು ನಾನು ಕೇಳ್ತಿದ್ದೆ. ಅವರು ಯಾವ ರೀತಿ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಚಪ್ಪಲಿ ಹೊಡಿಯೋದಕ್ಕಿಂತಲೂ ಅವರನ್ನು ನಮ್ಮ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಅಲ್ಲಿ ತರಬೇಕು. ಅದಕ್ಕೆ ಲೋಕಾಯುಕ್ತ ಮತ್ತೊಂದು ಎಲ್ಲ ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಮೂಲಕ ಅವ್ರಿಗೆ ಮಾಡ್ಬೇಕು. ಅವ ಈ ಭ್ರಷ್ಟಾಚಾರ ಮಾಡಿದ್ರೆ ಮಾನ ಮರಿ, ಅವನು ಚಪ್ಪಲ್ ತಿಂದ್ರೇನು, ಮತ್ತೊಂದಿದ್ರೇನು, ಕೊಡೋಣ ಪಕ್ಷನ ಕೊರ್ಪೆ ಒಂದು ಆನ್ಸರ್ ನನ್ನಲ್ಲಿ ಮಾಡ್ಕೊಡ್ತೀನಿ, ನಾನು 2 ಚಪ್ಪಲ್ ಕೊರ್ಲಿ ಅಂತ ಹೇಳಿ. ಎಲ್ರು ಒಟ್ಟಿ ಆಗ್ಬೇಕು ಅಂತ ಹೇಳಿ, ಒಬ್ಬೊಬ್ಬರಲ್ಲ. ನಾಳೆ ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಬಂದಾಗ ನಾನು ಯಾವತ್ತೊಂದು ಮಾತು ಹೇಳ್ತೇನೆ. ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಕಮ್ಯುನಿಸ್ಟ್ ಆಗಲಿ, ಜನತಾದಳಾಗ್ಲಿ, STP ಆಗಲಿ, ಮತ್ತೊಂದು ಯಾವ್ದಲ್ಲ ರಾಜಕೀಯ ಪಕ್ಷಗಳಿವೆ, ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಇದರಿಂದ ಒಂದು ಮೆರವಣಿಗೆ ಮಾಡಿದರೆ ಇಲ್ಲಿ ನಿಮಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಯಾವ ಅಧಿಕಾರಿಗೂ ಧೈರ್ಯ ಬರ್ಲಿಕ್ಕಿಲ್ಲ. ನಾವೆಲ್ಲ ಒಟ್ಟಿಗೆ ಆಗ್ಬೇಕು. ನಾವು ನೋಡಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದಲ್ಲಿ ಕೂಡ ಜಾತಿ ನೋಡ್ತಾರೆ. ನನ್ನ ಜಾತಿ ಅವು ಮಾಡಿದ್ರೆ ಅವನಿಗೆ ಸಹಕಾರ ಮಾಡೋದು, ನನ್ನ ಜಾತಿ ಅಲ್ಲದವನಿಗೆ ಬೇಕಾದ್ರೆ ಅವನ ವಿರುದ್ಧ ಮಾತಾಡೋದಲ್ಲ. ಇಲ್ಲಿ ಭ್ರಷ್ಟಾಚಾರಿ ಜಾತಿ ಭ್ರಷ್ಟಾಚಾರಿ ಮಾತ್ರ. ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ಬಂದಾಗ ನೀವು ಏನೆಲ್ಲ ಮಾಡಿ ನಮ್ಮನ್ನು ಸಿಗಿಸಲಿಕ್ಕೆ ನೋಡಿಬಿಡಿ. ನಾವು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಮಾತಾಡುದು, ಯಾರು ಉಂಟು ಇದು ನೋಡಿ. ನೀವು MLA ಜವಾಬ್ದಾರಿ ಉಂಟು, ಅವ್ರು ಎಷ್ಟು ಸಲ ಹೇಳಿಕೊಟ್ಟಿದ್ದಾರೆ. ಮಾಜಿ MLA ಜವಾಬ್ದಾರಿ ಉಂಟು, ಮಾಜಿ MP ಜವಾಬ್ದಾರಿ ಉಂಟು, ಹಾಲಿ MP ಜವಾಬ್ದಾರಿ ಉಂಟು, ಮಾಜಿ ಪೂರ್ವಾಧ್ಯಕ್ಷರು ಜವಾಬ್ದಾರಿ ಉಂಟು, ಈಗಿನ ಪೂರ್ವಾಧ್ಯಕ್ಷರು ಜವಾಬ್ದಾರಿ ಉಂಟು, ಮಾಜಿ ಪಂಚಾಯತ್ ಅಧ್ಯಕ್ಷರು ಜವಾಬ್ದಾರಿ ಉಂಟು, ಈಗಿನ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು, ನಗರಸಭೆ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು, ನಗರಸಭೆ ಮಾಜಿ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು, ನಗರಸಭೆ ಕೌನ್ಸಿಲ್ಗೂ ಜವಾಬ್ದಾರಿ ಉಂಟು, ಮಾಜಿ ಕೌನ್ಸಿಲ್ ಜವಾಬ್ದಾರಿ ಉಂಟು. ಆಗಿರ್ಬೋದು, ಅದೇ ತನಿಖೆ ಮಾಡ್ಬೇಕಲ್ಲ ಅದಕ್ಕೆ. ನೋಡಿ ಅಲ್ಲಿ ಏನೆಲ್ಲ ಆಗಿ ನನಗೆ ಗೊತ್ತಿದೆ, ಕೆಲವು ಮಾಹಿತಿ ನಂಗಿದ್ರೆ. ಈಗ ತಿಳ್ಕೊಂಡ್ರೆ ನಾನು ಬಂದು ಏನು ಮಾಡೋದಿಲ್ಲ, ನಮ್ದು ಎಲ್ಲ ನಡೀತದೆ ಅಂತ ನನಗೆಲ್ಲ ಮಾಹಿತಿ ಇದೆ. ಯಾವಾಗ ಹೊಡಿಬೇಕಾಗ ಹೊಡಿತೇವೆ. ಈಗ ಅವ್ರು ಯಾವ ತರ ಇಲ್ಲಿಗಲ್ ಲೇಔಟ್ ಕೊಟ್ಟಿದ್ದಾರೆ, ಯಾವ ತರ ಸಿಂಗಲ್ ಲೇಔಟ್ ಕೊಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಯಾವ ತರದಲ್ಲಿ ಆಗ್ತಾ ಇದೆ, ನಾನು ಹೈಜಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಪ್ರಕರಣದಲ್ಲಿ ನಗರ ಯೋಜನೆ ಪೂರ್ಣದ ಆಡಳಿತ ಮಂಡಳಿ ರೆಸಲ್ಯೂಷನ್ ಮಾಡಿದ್ದನ್ನ ಹೈಜಾಕ್ ಮಾಡಿ ಅದಕ್ಕೆ ಬೆಲೆ ಕೊಡೋದನ್ನ ಇವರು ಆದೇಶ ಕೊಟ್ಟಿದ್ದಾರೆ. ಅದನ್ನ ನಾನು ಇನ್ನೊಮ್ಮೆ ಹೇಳ್ತೇನೆ, ಇನ್ನೊಂದು ಆ ಲೇಔಟ್ ವಿಷಯ ಬಂದಾಗ ಅದನ್ನು ಹೇಳ್ತೇನೆ. ನಾನು ಎಲ್ಲ ಒಂದರಲ್ಲಿ ನೀವು ಅದನ್ನು ಬಾಯಿ ಬಿಡ್ತೀನಿ ಆಗ್ತದ ಎಲ್ಲ ಹೇಳ್ತಾರೆ ಸ್ವಾಮಿ, ಇದು ನಿಲ್ತದ, ನಿರಂತರವಾಗಿ ಆಗ್ತದೆ. ಈಗ ನಾನು ಹೇಳುವಂಥದ್ದು, ಈ ಒಂದು ಜಾಲವನ್ನ ನಾವೆಲ್ಲ ಸೇರಿ, ಎಲ್ಲ ಪಾರ್ಟಿಯವರು ಸೇರಿ ಇದನ್ನ ನಿಲ್ಲಿಸ್ಬೇಕು. ಇವತ್ತು ಯಾರು ಸಫರ್ ಆಗುದು ಯಾರು? ಅದು ಕಾಂಗ್ರೆಸ್ ಆಗಿರ್ಬೋದು, ಓಟ್ ಹಾಕಿದ್ದವನಾಗಿರ್ಬೋದು, ಬಿಜೆಪಿ ಓಟ್ ಹಾಕಿದ್ದವನು ಆಗಿರ್ಬೋದು. ನಮ್ದು ಸಬ್ಜೆಕ್ಟ್ ಭ್ರಷ್ಟಾಚಾರದ ವಿರುದ್ಧವಾದಂತ ಯಾವುದೇ ಕೆಲಸಗಳು ನಡಿಬಾರದು, ಅದಕ್ಕೆ ಹಂತವಾಗಿ ಕಡಿವಾಣ ಹಾಕ್ಬೇಕು. ಮತ್ತೆ ಫೋರ್ಜರಿ ಜಾಲ ನಿಲ್ಲಿಸ್ಬೇಕು. ನಾಳೆ ನೀವೊಂದು ಮಾಧ್ಯಮದಲ್ಲಿ ನೀವೊಂದು ಪತ್ರಿಕೆ ಒಂದು ಜಾಗವನ್ನ ಪರ್ಚೇಸ್ ಮಾಡಿದ್ರಪ್ಪ, ನಾವು ಸಿಕ್ಕಾಕೊಂಡು ನಿಮಗೆ ಆಚೆ ರಿವರ್ ಪರಮೋಗಲ್ಲಿ ನಿಮಗೆ ನೈಲೇವನ ಆಗುದಿಲ್ಲ, ನಿಮ್ಮ ಇದು ಆಗುದಿಲ್ಲ, ಎಲ್ಲೂ ಆಗುದಿಲ್ಲ, ಎಂತ ಮಾಡೋದು ಅದನ್ನ ಹಿಡ್ಕೊಂಡಲ್ಲಿ? ಆ ನದಿ ದಡದಲ್ಲಿ ಇದ್ದಂತ ಪರಮೋಕ ಜಾಗವನ್ನು ಇಟ್ಕೊಂಡು ನಿಮಗೆ ಮೋಸ ಮಾಡಿ ಮಾರಿ ಆಗಿದೆ ಸ್ವಾಮಿ. ನೀವು ಇಟ್ಕೊಂಡು ಎಂತ ಮಾಡ್ತೀರ ಅದನ್ನ? ನೀವು ದುಡಿದ ಹಣ ಅಲ್ಲ, ಏನೊಂದು ಕನಸಿಟ್ಟುಕೊಂಡು ಏನೋ ಮಾಡ್ಬೇಕು ಅಂತೇಳಿ ಆ ದುಡಿದ ಹಣವನ್ನ ಅಲ್ಲಿ ವಿನಿಯೋಗ ಮಾಡೋದಲ್ಲ. ಅದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಒಂದು ವಿಚಾರವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಮತ್ತೆ ಇದರಲ್ಲಿ ಗೂಢಾಧಿಕಾರಿ ಅವನು ಇದೆ, ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಈ ರೋಡಲ್ಲಿ ಕಡದವನ್ನ ತನಿಖೆ ಮಾಡಬೇಕು, ಆ ಸ್ಪಾಟ್ ತನಿಖೆ ಮಾಡಬೇಕು, ಅದು ರಿವರ್ ಪರಮುಖದಲ್ಲಿ ಬರ್ತದ ಇಲ್ವೋ, ಮತ್ತೆ ಇವನು ಪುತ್ತೂರಿಗೆ ಬಂದ ನಂತರ ಈ ಮನುಷ್ಯ ಏನೆಲ್ಲ ಕಡತದಲ್ಲಿ ಇಲ್ಲಿ ಮಾಡಿದ್ದಾರೆ ಅದನ್ನೆಲ್ಲ ತನಿಖೆ ನಡೆಸಬೇಕು.
ಮತ್ತೆ ಬ್ರೋಕರ್ಗಳ ಹಾವಳಿ ಮಿತಿ ಮೀರಿದೀವ್ರ ಅಲ್ಲಿ ಪಬ್ಲಿಕ್ ಹೋಗ್ಲಿಕ್ಕೆ ಆಗುದಿಲ್ಲ, ಬ್ರೋಕರ್ಗಳ ಇರುವುದು. ಮತ್ತೆ ಎಲ್ಲ ಆಫೀಸಲ್ಲಿದ್ದಾರೆ, ಎಲ್ಲ ಅವರಿಗೆ ಒಂದು ಕಾರ್ಡು ಕೊಡೋದು ಒಳ್ಳೇದು. ಕಚೇರಿ ಅಂತಲೇ ಒಂದು ಕಾರ್ಡು ಕೊಟ್ರೆ ಒಳ್ಳೇದು ಅಂದ್ರೆ ಎಲ್ರಿಗೂ ಗೊತ್ತು. ಬ್ರೋಕರ್ಗಳಿಗೆ ಇಲ್ಲ, ಈಗ ಭ್ರಷ್ಟಾಚಾರ ಸರ್ವವ್ಯಾಪ್ತಿ ಆದ ಕಾರಣ, ಸಿಸ್ಟಮ್ ಹಾಳಾಗ್ತಿರುವ ಕಾರಣ ಈ ನಮ್ಮ ಕೂಗು ಅರಣ್ಯ ರೋದನ ಆಗ್ಬಾರ್ದಲ್ಲ. ಅದಕ್ಕೆ ಅವರನ್ನು ಮಾನ್ಯತೆ ಕೊಡಿ. ನಾವು ಮಾತಾಡ್ತಾ ಇಲ್ಲಲ್ಲ, ಸುಮ್ಮನೆ ನಾವು ಮಾತಾಡೋದೊಂದು ಬೇರೆ, ಮಾಡೋದೊಂದು ಬೇರೆ, ಆಗೋದೊಂದು ಬೇರೆ. ಇದರ ಬಗ್ಗೆ ನಾನು ದೂರು ಕೊಡ್ತೇನೆ. ನನ್ನಲ್ಲಿ ಇನ್ನೊಂದು, ನಾನು ಇದನ್ನು ಈಗ ನಿಮಗೆ ಪ್ರೆಸ್ ನೋಟ್ ಕೊಟ್ಟಿದ್ದೇನೆ, ನಾನು ಡೀಟೇಲ್ ಆಗಿ ನಾನು ಮಾಡ್ತಾನೆ. ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ನಿಮ್ಮ ಬೇರೆ ವಿಚಾರದ ಪ್ರೆಸ್ ಮೀಟ್ ಮಾಡಿ ನಾನು ಹೋಗ್ತಾರೆ ಹೊರತು ನಾನು ಅದರ ಹಿಂದೆನೇ ಇರ್ತೇನೆ. ನಾನು ಆದ್ರೆ ಇದನ್ನ ಭ್ರಷ್ಟಾಚಾರದ ವಿಷಯದಲ್ಲಿ ನಿಮಗೆ ಗೊತ್ತಿಲ್ಲ, ನಾನು ಏನೆಲ್ಲ ಮಾಡ್ತಾ ಇದ್ದೇನೆ, ಎಷ್ಟು ಕೇಸ್ ಮಾಡ್ತಾ ಇದ್ದೇನೆ, ಏನೆಲ್ಲ ಆಗ್ತಾ ಇದೆ ನಿಮಗೆ ಗೊತ್ತಿಲ್ಲ. ಅದನ್ನ ಹೇಳ್ಬೇಕಿದ್ರೆ ನಿಮಗೆ ಒಂದು ತಿಂಗಳು ಇಲ್ಲೇ ಗೊತ್ತಿರ್ಬೇಕು. ಅಲ್ಲ, ಸರ್ಕಾರ ನಾನು ಹೇಳುದಿಲ್ಲ, ಸರ್ಕಾರ ಹೇಳುದಿಲ್ಲ, ಎಲ್ಲ ಮಂತ್ರಿಗಳು ಗೊತ್ತಿರ್ತದೆ. ಮೊನ್ನೆ ಕೃಷ್ಣ ಬೈರೇಗೌಡರು ಒಂದು ಹೇಳಿದ್ರು, ನೀವು ಅಸೆಂಬ್ಲಿಯಲ್ಲಿ ನೋಡಿರ್ಬೋದು. ನೋಡಿ, ನಾವು ಅಧಿಕಾರಿಗಳಿಗೆ ಕೊಡ್ತೇವೆ, ಎಷ್ಟು ಮಾಡ್ತಾರೆ, ಎಷ್ಟು ಅದನ್ನ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ. ಅಷ್ಟು ಬೆಳೆದಿದ್ರು ಸ್ವಾಮಿ, ಯಾರು ಇಲ್ಲಲ್ಲ, ನಾನು ಕೊಡ್ಬೇಕು. ನಾನು ಅವರ ಮೇಲಧಿಕಾರಿ ಯಾರು, ಒಂದು DC ಕೊಡ್ತಾನೆ, ಅವರ ಡೈರೆಕ್ಟರ್ ಇದ್ದಾರೆ, ಮಂತ್ರಿಗಳಿಗೆ ಕೊಡ್ತಾನೆ. ಲೋಕಾಯುಕ್ತರಿಗೆ ಮಾಡ್ತಾರ ನೋಡು. ನಾನು ಇಲ್ಲಿ ಹೇಳಿದ್ರೆ ಲೋಕಾಯುಕ್ತರು ಕೂಡ ಅದನ್ನ ನೋಡಿ. ವಾರ್ತಾ ಇಲಾಖೆ ಅಂತಿದೆ, ಆ ವಾರ್ತಾ ಇಲಾಖೆಯವರು ಎಲ್ಲ ಕಟ್ಟಿಂಗ್ಸ್ ಅನ್ನ ಎಲ್ಲ ಇಲಾಖೆ ಕಳಿಸ್ತಾರೆ. ಸಂಸ್ಕೃತಿ ವಾರ್ತಾ ಇಲಾಖೆ ಇರುತ್ತೆ, ನಿಮ್ಮ ಈ ವಾರ್ತಾ ಇಲಾಖೆ ಅಲ್ಲ, ಇದೆ ಹಿಂದಿನ ಅವ್ರಿಗೆ ಏನು ಕೆಲಸ, ಇಂತೆಲ್ಲ ಜನರಿಗೆ ಸಮಸ್ಯೆ ಆಗುವಂತದನ್ನೆಲ್ಲ ಇಶ್ಯೂಸ್ ಪಬ್ಲಿಕ್ ನ್ಯೂಸನ್ಸ್ ಆಗುದನ್ನೆಲ್ಲ ಅವರು ಆ ಇಲಾಖೆಗೆ ಮನೆ ಕಳಿಸ್ತಾರೆ. ಲೋಕಾಯುಕ್ತರು ಕಳಿಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಕಳಿಸ್ಬೇಕು. ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸ್ ಇಲ್ಲಿದೆ. ನಾನು ಲೋಕಾಯುಕ್ತ ಬ್ಯಾಂಗ್ಳೂರ್ ಹೇಳುದಲ್ಲ, ಈ ಜಿಲ್ಲೆಯಲ್ಲಿ ಲೋಕಾಯುಕ್ತ, ಪಶ್ಚಿಮ ಇಲಾಖೆ SP ಇದ್ದಾರೆ, DSP ಇದ್ದಾರೆ, ಅಧಿಕಾರಿಗಳು. ನಾನು ಅವರ ಮೇಲೆ ಆರೋಪ ಮಾಡೋದಲ್ಲ, ಅವ್ರಿಗೆ ಅಧಿಕಾರ ಇದೆ, ನೇರವಾಗಿ ಬಂದು ಇಲ್ಲಿ ಆ ಕಡತವನ್ನ ಪರಿಶೀಲನೆ ಮಾಡುವ ಅಧಿಕಾರ ಇದೆ, ಲೋಕಾಯುಕ್ತಕ್ಕಿದೆ. ಮಾಡಬಹುದಲ್ಲ, ಮಾಡಿ ನಂತರ ಅವ್ರು ಬೇಕಾದ್ರೆ ಸೋಮವಾರ ಕಳಿಸಬಹುದು, ಏನಾದ್ರು ಮಾಡಬಹುದು, ಜಿಲ್ಲಾಧಿಕಾರಿ ಡೈರೆಕ್ಷನ್ ಕೊಡ್ಬೇಕು, ಮಾಡಬಹುದು. ಅದು ಮಾಡ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.